ನಮ್ಮ ಈ ಸರಿತ ಬಣ್ಸದ ಕಮಿಟಿದಾಗಲು ಪೂರ ಮೂರು ಉಳ್ಳೇರು ಒಂತೆ ಜನ ಆಪೇರು ಊರಲ್ಲೇರು ಪೂರ ಕಮಿಟಿದಾಗದು ಫಸ್ಟ್ ಮೆರಡೊಂಜಿ ಕೇನು ಎಂಜಾಯ್ ಫಂಕ್ಷನ್ ಪೂರ ಫಂಕ್ಷನ್ ಸೂಪರ್ ಆತಂಡೆ ಫಂಕ್ಷನ್ ಬಗ್ಗೆ ಪಾತ್ರ ನಿಚ್ಚಿ ಎಂಜ ಜನಕ್ಕೆ ಪೂರ ಎಂಜಾಯ್ ಮಾಡೋದಿಲ್ಲ ಯೂಸ್ ಆತಂಡೆ 1700 ಯೂಸ್ ಹೇಳುದು ಫಸ್ಟ್ ಗೆ ಲೈವ್ ಧನು ಸಪೋರ್ಟ್ ಮಾಡ್ತಂದಿಲ್ಲ ಮಸ್ತ್ ದಂದೆ ಥ್ಯಾಂಕ್ ಯು ಫಾರ್ ದ ವ್ಯೂವರ್ಸ್ ಓಕೆ ನಮಗೆ ಡೇಟಾ ಕಮೆಂಟ್ಸ್ ಬೈತಿಂದೆ ಲೈವ್ ತೋದೊಂಜಿ ಕಮೆಂಟ್ ಮಾಡ್ದೆ ನಮ್ಮ ಪ್ರೋಗ್ರಾಮ್ ಫುಡ್ ಎಲ್ಲ ಮಸ್ತ್ ಇತ್ತು ಐಟಮ್ ಮಸ್ತ್ ಐಟಮ್ ಇರತರುಂಬ ಲಾಗದ ನೆತ್ತ ಎಂಡ್ ಪಾಡ್ಲೆ ನಮ್ಮ ವಿಡಿಯೋ ನೆತ್ತ ಎಂಡ್ ಫುಡ್ ಮಸ್ತ್ ಜನ ವಂಡೇರು ಫುಡ್ ಪೂರ ಫುಡ್ ಮಸ್ತ್ ಜನ ವಂಡೇರು ಶೋಕ ಆತನ ಸಪೋರ್ಟ್ ಮಂತಿ ಮಾತಾ ದನ್ನ ಲಾಗ್ ಮನಜಣ್ಣಿ ನೇರ್ ಬತ್ತೀರು ನಮ್ಮ ಮಹೇಶ್ ಅಣ್ಣಿ ಆರಂಜ್ ರಡ್ಡ ದಲ ಪಾತಿರೋಡ್ಲಿ ನನ್ನ ಮಗಳ ಪಾತಿರ ಬಳಕೆ ಬಣ್ಸಿಡು ಎಡ್ಡೆ ಅದು ಬೇರೆ ಬೆಂಡು ಮಲ್ತದ ಬೆಂಪಿನ ಜನ ಒಯ್ಕಲ್ ಎತ್ತಂದಲ್ಲ ಧನು ರೆಡಿ ಇಲ್ಲಿ ಅಂಚ ಧನುನ ಒಂಜಿ ಯೂಟ್ಯೂಬ್ ಚಾನಲ್ ನಿಗಲು ಮಾತೆಲ್ಲ ತೂವೋಡು ಸಬ್ಸ್ಕ್ರೈಬ್ ಮಾಡ್ಕೊಡು ಶೇರ್ ಮಾಡ್ಕೊಡು ಸಪೋರ್ಟ್ ಮಾಡ್ಕೊಂಡು ಅರೆಗೆ ಒಂದು ಸಪೋರ್ಟ್ ಮಾಡ್ಕೊಡು ಬಂದು ಒಮನ್ ಬಣ್ಸ್ದ ಪರವಾದ ಥ್ಯಾಂಕ್ ಯು ಬಾಬು ಹಾಯ್ ಪಲ್ಲೆ ಹಾಯ್ ಪಲ್ಲೆ ಸಪೋರ್ಟ್ ಮಾಡ್ಬೇ ಧನು ಮಮ್ಮಗ ಪಲ್ಲೆ ಸಪೋರ್ಟ್ ಮಾಡ್ಬೇ ಧನು ಮಮ್ಮ ಪಲ್ಲೆ ಚುಮ್ಮಗಲೆ ಓಕೆ ಎಂಕ್ಲ ಒಂಜಿ ಲೈವ್ ದಿವರೆಗೆ ಪರ್ಮಿಷನ್ ಕೊರ್ನ ಮುಗಲ ಕಮಿಟಿದಾಗಲೆಲ್ಲ ಎನ್ನ ಸೈಡ್ಲ ಒಂಜಿ ಮಲ್ಲ ಟ್ಯಾಂಕ್ಸ್ ಪೂರಗಲೆಲ್ಲ ಮಸ್ತ್ ಹೆಲ್ಪ್ ಆಗ್ತದೆ ಎಂಕ್ಲ ಬಾರಿ ಖುಷಿ ಆಂಡಿ ಫಂಕ್ಷನ್ ಪೂರಗಲೆಲ್ಲ ನೇರ ಹೊಸತ್ತು ನೇರಲ ಕಮಿಟಿದಾರೆ ಪಾತ್ರೆ ಬಲ್ಲೆ ಮೇರು ಮನೋಜಣ್ಣನ ವೈಫು ಮೇಲೊಂಜಿ ರಡ್ಡು ಪಾತ್ರೆ ಎಂಚ ಮಸ್ತ್ ಪೂರ್ಲಾತನು ಫಂಕ್ಷನ್ ನಿಕ್ಲಿ ಪೂರ ಲೈಕ್ ಮನ್ಪಲೆ ಶೇರ್ ಮನ್ಪಲೆ ಸಪೋರ್ಟ್ ಮನ್ಪಲೆ ನೆಕ್ಸ್ಟ್ ಯಾವ ಪ್ರೋಗ್ರಾಮ್ ನೆಕ್ಸ್ಟ್ ನವೆಂಬರ್ 18 ಪೂರ ಏರ್ ನಾಳೆ ಸ್ಪೋರ್ಟ್ಸ್ ಡೇ ನಾಳೆಗೆ ಸ್ಪೋರ್ಟ್ಸ್ ಡೇ 18 ಕಲ್ಚರ್ ಡೇ ನಾಳೆಗೆ ಸ್ಪೋರ್ಟ್ಸ್ ಡೇ 18 ಕಲ್ಚರ್ ಡೇ ಉಂಡೆಂಗಲ್ಲ ಸೊ ಮಾತೆಲ್ಲ ಬರ್ತೀವಿ ಸಪೋರ್ಟ್ ಮಾಡ್ಕೊಡು ಓಕೆ ಏರ್ ಪೂರ ಬೈಜಲಾಗ್ಲಿ ಪೂರ ನೆಕ್ಸ್ಟ್ ಸೈಡ್ ಬಲ್ಲೆ ಓಕೆ ಥ್ಯಾಂಕ್ಸ್ ಮತ್ತೆ ಕಲ್ಲ ಥ್ಯಾಂಕ್ ಯು ಇಲ್ಲ ನೋಡಿ ಎಲ್ಲ ಇಲ್ಲೇ ಬಿಟ್ಟಿದ್ದಾರೆ ನೋಡಿ ನೋಡಿ ಒಂದು ಎಲೆ ಖಾಲಿ ಉಂಟು ಒಂದು ಎಲೆ ಫುಲ್ ಉಂಟು ಬೂತಾಯಿ ಅಣ್ಣ ಬೇಕಾ ರೈಸಿಗೆ ಮೀನು ಹಾಕಿ ಮತ್ತೆ ಅವ್ರು ಮಾತಾಡ್ಸಿದ್ರು ಹೀಗೆ ಧನವ್ರೆ ಹೇಗಾಯ್ತು ಊಟ ಎಲ್ಲ ಹೇಗಾಯ್ತು ಎಷ್ಟು ಐಟಮ್ ತಿಂದ್ರಿ ನೀವು ಇವತ್ತು 30 ಐಟಮ್ ಅಷ್ಟು ತಿಂದ್ರೆ ಎಲ್ಲ ಖುಷಿ ಆಯ್ತಾ ಓಕೆ ಆಯ್ತಲ್ಲ ಖುಷಿ ಆಯ್ತು ಹೇಗೆ ಲಿಖಿತ ನಿಮ್ಮ ಅನುಭವ ಹೇಗೆ ಇವತ್ತಿನ ಒಂದು ಫಂಕ್ಷನ್ ಬಗ್ಗೆ ಒಳ್ಳೆ ಗಂಗಿಲು ಟಾಪ್ ಗಂಗಿಲು ಲಿಖಿತ ಧನು ನೇತೃತ್ವದಲ್ಲಿ ಮಾಡಿದ್ದೆ ಓಕೆ ಸಾಯಂಕಾಲ ಚಾಗೆ